ನಿಮ್ಮ MEIL ಸಂಸ್ಥೆಯ CSR ನಿಧಿಯಿಂದ ಮುಂದೆಯಾದರೂ ನಮಗೆ ಈ ಅನುದಾನವನ್ನು ಕೊಡಬೇಕಾಗಿ ನಾವು ಒಂದು ಮನವಿಯನ್ನು ತಯಾರು ಮಾಡಿದ್ದೇವೆ. ಈ ಮನವಿಯನ್ನು ಓದಿ ಹೇಳಲಿಕ್ಕೆ ನಮಗೆ ಸಮಯದ ಅಭಾವದ ಕಾರಣ ಈ ಮನವಿಯನ್ನು ನಾವು ಶ್ರೀಯುತ ಸಂತೋಷ್ ಕುಮಾರ್ ರೈ ಹಾಗೂ ಶ್ರೀಮತಿ ಜಿ ಶೀಲಾ ಇವರಿಗೆ ನೀಡಲು ಬಯಸ್ತೇವೆ. ನಮ್ಮ ಶಾಲಾ ಸಂಚಾಲಕರು ಈ ಮನವಿಯನ್ನು ಅವರಿಗೆ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತೇವೆ. ಕ್ಲಾಸ್ಗೂ ಧನ್ಯವಾದಗಳು. ನನ್ನನ್ನು ಬಹಳ ಹೊಗಳಿದೆ. ಇದು ನನ್ನ ಕರ್ತವ್ಯ. ಈ ಶಾಲೆಯಲ್ಲಿ ಕಲಿತಿದ್ದೇನೆ ನಾನು. ಈ ಶಾಲೆಯ ಹಳೆ ವಿದ್ಯಾರ್ಥಿ ನಾನು. ಇವಾಗ ಕೂಡ ನಾನು ಈ ಕಡೆಯಿಂದ ಹೋಗುವಾಗ ನಾನು ಕೈ ಆಟೋಮೆಟಿಕಲ್ ಆಗಿ ನಾನು ಕೈ ಮುಗಿಯುವಂತ ಇಲ್ಲಿಗಾಗಿರ್ಬೋದು, ಪಾಣೆಲ ಆಗಿರ್ಬೋದು, ಶ್ರೀರಾಮಕೃಷ್ಣ ಹೈಸ್ಕೂಲ್ ಆಗಿರ್ಬೋದು, ಸರ್ಕಾರಿ ಕಾಲೇಜ್ ಆಗಿರ್ಬೋದು, ಏನೋ ಅದು ದೇಗುಲದಂತೆ ಇರ್ಬೋದು. ನನಗೆ ಈ ಶಾಲೆಯ ಋಣವನ್ನು ತೀರಿಸಲಿಕ್ಕೆ ಇನ್ನೂ ಎಷ್ಟೋ ಬಾಕಿ ಉಂಟು. ಇದು 0.01%. ನಾನು ಯಾವಾಗಲೂ ಈ ನಾನು ಕಲಿತಂಥ ಶಾಲೆಗೆ ನನ್ನಿಂದ ಏನು ಕೊಡಲಿಕ್ಕೆ ಸಾಧ್ಯತೆ ಉಂಟು. ಎಂಥ ಅವಕಾಶ ನನಗೆ ಬರ್ತದೆ. ನನ್ನಲ್ಲಿ ನೀವು ಎಂದು ಕೇಳಲಿಲ್ಲ, ಸಂತೋಷ್ ಕುಮಾರ್ ನಮ್ಮ ಶಾಲೆಗೆ ಏನಾದರೂ ನಿಮ್ಮ ಕಂಪನಿಯಿಂದ ಇಲ್ಲ ಬೇರೆಲ್ಲಾದರೂ ನನಗೆ ವ್ಯವಸ್ಥೆ ಮಾಡಿ ಅಂತ ನೀವೆಂದು ಕೇಳಿ. ಇದು ನನ್ನ ಕರ್ತವ್ಯ. ನಾನು ಎಲ್ಲ ಶಾಲೆ 14-15 ಶಾಲೆಗೆ ಈ ರೀತಿಯ ಅನುದಾನ ತಂದು ಇನ್ನಷ್ಟು ತರುವಂಥ ಶಕ್ತಿ ನನ್ನದೇ ಅಲ್ಲ, ಆ ದೇವರದು ಮತ್ತು ನಿಮ್ಮ ಆಶೀರ್ವಾದ. ನನಗೆ ಇವಾಗ ಕೂಡ ಈ ಶಾಲೆಯ ಗ್ರೌಂಡಲ್ಲಿ ಆಟ ಆಡಿದ್ದು, ಈ ಶಾಲೆಗೆ ಆ ಕೆಳಗಿಂದ ನೀರು ತಂದದ್ದು, ನಾವು ಇಲ್ಲಿಂದ ಚರ್ಚ್ಗೆ ಹೋಗೋದು, ಈ ಶಾಲೆಯಲ್ಲಿ ಕಲಿತದ್ದು, ದುಲ್ಸಿನ್ ಟೀಚರ್, ನಮ್ಮ ಸೆಲೆಕ್ಷನ್ ಟೀಚರ್, ನಮ್ಮ ಬೆನ್ನಿ ಟೀಚರ್, ನಮ್ಮ ಲೀನಾ ಸಿಸ್ಟರ್, ಇವರೆಲ್ಲರದ್ದು ನನಗೆ ಇವಾಗ ಕೂಡ ಅತ್ಯಂತ ನೆನಪಡ್ತದೆ, ಅತ್ಯಂತ ಖುಷಿ ಆಗ್ತದೆ. ಯಾಕಂದರೆ ನಾವು ಅವಾಗ ಅತ್ಯಂತ ಸಣ್ಣ ಇಲ್ಲಿ ನಾಟಕ ಆಗ್ತಾ ಇದ್ದೀವಿ. ನಾವು 7th ನಮ್ಮದು ಲಾಸ್ಟ್ ಪಬ್ಲಿಕ್ ಶಾಲೆ. ನಾವು ಕಾನ್ವೆಂಟಲ್ಲೇ ರಾತ್ರಿ ಮಲಗೋದು, ಅದು ಎಲ್ಲ ಈಗ ಕೂಡ ನಮ್ಮ ಕನಸಲ್ಲಿ ಕಾಣ್ತದೆ. ಈ ಪ್ರೀತಿ ಎಂದಕ್ಕೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಎಂದು ಹೋಗ್ಲಿ. ನಾವು ಇವತ್ತು ಏನೋ CSR ತಂದು ಸ್ವಲ್ಪ ಇದು ಮಾಡಿದೆ ಅಂದರೆ ನಾವು ಅದು ಏನಿಲ್ಲ ನಥಿಂಗ್, 0. ಯಾಕಂದರೆ ಇದಕ್ಕೆ ಎಲ್ಲ ನನಗೂ ಇನ್ನೂ ದೇವರು ನನಗೆ ಶಕ್ತಿಯನ್ನು ಕೊಡಲಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ. ನನಗೆ ಕಂಪನಿಯ MD ಇಡೀ ಮ್ಯಾನೇಜ್ಮೆಂಟ್ ಸಹಕಾರ ಕೊಟ್ಟಿದ್ದಾರೆ. ಬ್ಯಾಂಗ್ಳೂರಿನಲ್ಲಿರುವಂಥ ಒಂದು ಕಂಪನಿಯಿಂದ CSR ಫಂಡ್ ನಮ್ಮ ಗ್ರಾಮಾಂತರ ಪ್ರದೇಶಕ್ಕೆ ಬರುವುದಾದರೆ ಇದು ಇತಿಹಾಸ. ನಮ್ಮ ಕಂಪನಿಯ ಡೈರೆಕ್ಟರ್ ಅಂದರೆ ಎಲ್ಲ IAS IPS ದೊಡ್ಡ KPTCL MD ಅವರು, MESCOM MD, BESCOM MD, CHESCOM MD, ಕರ್ನಾಟಕ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ, ಇವರೆಲ್ಲರೂ ನಮ್ಮ ಕಂಪನಿಯ ಡೈರೆಕ್ಟರ್ ಅವರು. ಆ ಕಂಪನಿಯ ಚೇರ್ಮನ್ ಆದಂತೆ ನಿಮ್ಮೆಲ್ಲರ ಆಶೀರ್ವಾದ ಹೊರತು ಬೇರೇನು ಸಾಧ್ಯವಿಲ್ಲ. ನಮಗೆ ಎಂಥ ಅವಕಾಶ ಸಿಕ್ಕಿದೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮನೆಗೆ ಹೋಗೋದಾದ್ರೆ ಯಾರದು ಅಪಾಯಿಂಟ್ಮೆಂಟ್ ಬೇಡ. ಕರ್ನಾಟಕ ವಿಧಾನಸಭೆಗೆ ಹೋಗೋದಾದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಯಾರದು ಅಪಾಯಿಂಟ್ಮೆಂಟ್ ಬೇಡ. ಎಷ್ಟು ಅವಕಾಶವನ್ನು ಕೊಟ್ಟಿದ್ದು, ಇದೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಅಂತ ನಾನು ಕೇಳ್ತೇನೆ. ಇಂಥ ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ಕಿದೆ, ಇನ್ನಷ್ಟು ಅವಕಾಶ ಸಿಗುತ್ತದೆಂಬ ವಿಶ್ವಾಸ ನನಗೆ ಉಂಟು. ನೀವು ಗ್ರೌಂಡ್ ಹೇಳಿದ್ರಿ, ಬೇರೆ ಹೇಳಿದ್ರಿ, ಅದು ಅಲ್ಲಿಂದ ಆಗ್ತದ ಇಲ್ಲಿಂದ ಅಂತೂ ಮಾಡಲಿಕ್ಕೆ ನಾನು 100ಕ್ಕೆ 100 ಪ್ರಯತ್ನ ಪಡ್ತೇನೆ, ಮಾಡಿಯೇ ಕೊಡ್ತೇನೆ. ಸಮಯ ತಾಗ್ಬೋದು, ಆದರೆ ಅವಕಾಶ ಬಂದೇ ಬರ್ತದೆ ಎಂಬ ವಿಶ್ವಾಸ ನನ್ನ ಹೃದಯದಲ್ಲಿ ಉಂಟು. ಇವಾಗ ಚರ್ಚಿನ ಪಾದರದು, ಹಿಂದಿನ ಪಾದರವರು ಪೂರ ಆಶೀರ್ವಾದ ಮಾಡಿದ್ದಾರೆ. ಆವಾಗದ ಆಶೀರ್ವಾದ ನನಗೆ ಇವಾಗ ಅದು ನೆನಪು ಬರ್ತದೆ. ಅದೇ ರೀತಿ ಇವಾಗ ನಾನು ಪಾದರನ್ನು ನೋಡಿದಾಗ ಕೂಡ ನನಗೆ ಹಿಂದಿನವರೇ
ಅವರಂತೆ ಕಂಡಿದೆ ನನಗೆ. ಇದು ವಿಶೇಷವಾಗಿ ನಿಮಗೆಲ್ಲರಿಗೂ ನನ್ನ ಅಭಿನಂದನೆ. ಉನ್ನತ ಸ್ಥಾನಕ್ಕೇರಿ ಜನಪರ ಪ್ರಸಿದ್ಧ ನಾಯಕರಾಗಿ ಬೆಳೆದಂತಹ ಸಂತೋಷ್ ಕುಮಾರ್ ರೈ ನಮ್ಮ ಹಳೆ ವಿದ್ಯಾರ್ಥಿ ಹೇಳಲಿಕ್ಕೆ ನಮಗೆ ಅಭಿಮಾನ. ನಮ್ಮ ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಯಾಗಿ ಕವಿ ನೆನಪುಗಳನ್ನು ಸ್ಮರಿಸುತ್ತಾ ನಮ್ಮ ಅನಿಸಿಕೆಗಳನ್ನು ಹೇಳಿದಂತಹ ಸಂತೋಷ್ ಕುಮಾರ್ ರೈ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮದ ಇನ್ನೊಬ್ಬ ಮುಖ್ಯ ಅತಿಥಿ ಶ್ರೀಮತಿ ಜಿ ಶೀಲಾ, ವ್ಯವಸ್ಥಾಪನಾ ನಿರ್ದೇಶಕರು, ತಮ್ಮ ಅನಿಸಿಕೆಗಳನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾಗಿ ವಿನಂತಿಸ್ತೇನೆ. ತುಂಬ ಖುಷಿ ಆಗ್ತಾ ಇದೆ ಇಂಥ ಒಂದು ಅಧ್ಯಕ್ಷರು ನಮ್ಮ ಕಂಪನಿಗೆ ಬಂದಿರೋದು. ತಾವು ಓದಿದಂಥ ಶಾಲೆ, ಅವರು ಬೆಳೆದಂಥ ವಾತಾವರಣ ಇದೆಲ್ಲ ಸ್ಮರಿಸ್ತಾ ಇವತ್ತವರೆಗೂ ಅವರು ಎಲ್ಲರ ಬಗ್ಗೆನೂ ಕಾಳಜಿ ಇಟ್ಕೊಂಡು ಅಲ್ಲಿ ಬಂದು ಇಷ್ಟು ಒಂದು ನಮ್ಮ ಅಧ್ಯಕ್ಷರಾಗಿ ಅಲ್ಲಿಂದ CSR ಫಂಡ್ ತಂದು ಅವರ ಒಂದು ಕ್ಷೇತ್ರಕ್ಕೆ ಇಷ್ಟೊಂದು ಹಿಂದುಳಿದಂಥ ಶಾಲೆಗಳಿಗೆಲ್ಲ ಇಷ್ಟೊಂದು ಮಾಡ್ತಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಅವ್ರನ್ನ ಮೆಚ್ಕೋಬೇಕು. ಸೊ ನಮಗೂ ತುಂಬ ಖುಷಿ ಆಗ್ತಾ ಇದೆ. ಹೆಚ್ಚಿಗೆ ಏನು ಮಾತಾಡಲ್ಲ, ತುಂಬ ಕಡೆ ಹೋಗಬೇಕು ಅಂತ ಹೇಳಿದ್ರು, ನಾವು ಇವತ್ತು ಮಾತ್ರ ಇರ್ತಾ ಇದ್ದೀವಿ. ಸೊ ತಾವು ಮನವಿ ಏನು ಕೊಟ್ಟಿದ್ದೀರಾ ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಅವ್ರೇನೋ ಆಶ್ವಾಸನೆ ಕೊಟ್ಬಿಟ್ಟಿದ್ದಾರೆ ಅಧ್ಯಕ್ಷರು. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಏನೋ ಒಂದು ನಿರ್ಧಾರ ಮಾಡ್ತೀನಿ. ಧನ್ಯವಾದ. ಈಗ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ವಂದನೀಯ ಫಾದರ್ ಅನಿಲ್ ಜಾಯ್ಲ್ ಅವರು ಸಂಕ್ಷಿಪ್ತವಾಗಿ ಅಧ್ಯಕ್ಷೀಯ ಭಾಷಣ ಮಾಡಬೇಕಾಗಿ ಕೇಳಿಕೊಳ್ತೇನೆ. ನನಗೆ ಇವತ್ತು ಸಂತೋಷ ಅನಿಸ್ತದೆ. ಈ ಶಾಲೆಯ ಸಂಚಾಲಕರಾಗಿ ನನ್ನನ್ನು ನೇಮಿಸಿ ಕೆಲವು ತಿಂಗಳುಗಳಾದವಷ್ಟೇ. ಈ ಸಮಯದಲ್ಲಿ ಈ ಕಾರ್ಯಕ್ರಮದಲ್ಲಿ ನನ್ನ ಸಂತೋಷ ಶಿಖರಕ್ಕೆ ಏರುತ್ತದೆ. ಯಾಕೆಂದರೆ ಒಂದು ಹಳೆಯ ವಿದ್ಯಾರ್ಥಿ ಈ ಶಾಲೆಯ ಇವತ್ತು ತನಕ ಸ್ಮರಿಸಿ ಈ ಶಾಲೆಯ ಒಳ್ಳೆತನಕ್ಕೋಸ್ಕರ ಒಳಿತಿಗೋಸ್ಕರ ಏನಾದರೂ ಮಾಡುವೆಂಬ ಉದ್ದೇಶ ಇಟ್ಕೊಂಡು ನಮಗೆ ಈ ಮಕ್ಕಳ ಒಳಿತಿಗೋಸ್ಕರ ಇಲ್ಲಿ ಬರುವ ಪ್ರತಿ ವಿದ್ಯಾರ್ಥಿಯ ಒಳಿತಿಗೋಸ್ಕರ ಕಂಪ್ಯೂಟರ್ಗಳನ್ನು ನೀಡಿ ಸ್ಮಾರ್ಟ್ ಕ್ಲಾಸ್ ಇಲ್ಲಿ ಮಾಡಬೇಕು ಅಂತ ದಾನ ನೀಡಿದ್ದೇ ಬಹಳ ಸಂತೋಷ. ಎಷ್ಟೋ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತು ಹೋಗಿದ್ದೇವೆ, ಆದರೆ ಈ ಶಾಲೆಗೋಸ್ಕರ ಸಹಾಯ ಮಾಡುವಂತಹ ಮನಸ್ಸು ನಿಮ್ಮದು ದೊಡ್ಡದು ಅಂತ ಭಾವಿಸ್ತದೆ. ಈ ಸಮಯದಲ್ಲಿ ಪ್ರತ್ಯೇಕವಾಗಿ ನಾನು ಧನ್ಯವಾದ ಎಲ್ಲರ ಪರವಾಗಿ ಧನ್ಯವಾದವನ್ನು ಕೋರುತ್ತೇನೆ. ಇಂಥ ದೊಡ್ಡ ಮನಸ್ಸು ದೀನ ಹೃದಯದವರದ್ದು ಅಂತ ಕಾಣುತ್ತೆ. ಅಂತಹ ದೀನ ಹೃದಯತೆ ನಿಮ್ಮಲ್ಲಿ ಕಂಡು ಬರುತ್ತದೆ. ಮಾತ್ರವಲ್ಲ, ಈ ಎಲ್ಲ ಹೇಳಿಕೆಯಲ್ಲಿ ನಾನು ಕೇಳೋ ಪ್ರಕಾರ ಇಲ್ಲಿ ಮಾತ್ರ ಅಲ್ಲ 14 ಶಾಲೆಗಳಿಗೂ ಕೂಡ ನೀವು ಸಹಾಯದಾನವನ್ನು ನೀಡಿದಿರಿ. ಅಂದರೆ ಕಲಿತ ವಿದ್ಯೆಯ ಅದು ಸ್ಮರಣೆ, ಕೃತಜ್ಞತೆ ಭಾವ ನಿಮ್ಮಲ್ಲಿ ಇರುವುದು ನಿಜವಾಗಿಯೂ ದೇವರನ್ನು ಸ್ಮರಿಸಿದಂತೆ. ನಿಮಗೆ ಒಳ್ಳೆಯದನ್ನು ನಾನು ಬಯಸ್ತೇನೆ. ದೇವರ ಆಶೀರ್ವಾದ ಸದಾ ಇರಲಿ. ಈ ಒಳ್ಳೆಯ ಮನಸ್ಸು ಮತ್ತು ಸೇವೆ ನೀಡುವಂತಹ ಈ ದೀನತೆ ಮತ್ತು ಈ ದೊಡ್ಡತನ ಸದಾ ನಿಮ್ಮಲ್ಲಿ ಇದ್ದು ಇಂಥ ಸೇವೆಗಳು ತುಂಬ ರೀತಿಯಲ್ಲಿ ಇತರಿಗೂ ಆಗಲಿ ಎಂದು ಬಯಸುತ್ತಾ ದೇವರ ಆಶೀರ್ವಾದವನ್ನು ಕೋರುತ್ತಾ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಶಾಲಾ ಸಹ ಶಿಕ್ಷಕಿ ಶ್ರೀಮತಿ ಜುಲಿಯಾನಾ ವಿಲ್ ಮಂಡಿಸೋದು. ವಿಶೇಷವಾಗಿ ಭ್ರಷ್ಟಾಚಾರ ಆಗಬಾರದೆಂಬ ಏಕೈಕ ಉದ್ದೇಶದಿಂದ ಯಾವುದು ಅನುದಾನ ಕೊಡುವುದಾದರೆ ಅವರವರೇ ಕಾಂಟ್ರಾಕ್ಟ್ ಅನ್ನು ಕಳಿಸ್ತಾರೆ. ನಾವು ತಂದಂಥ CSR ಫಂಡ್ ಆ ಶಾಲೆಯವರೇ ಮ್ಯಾನೇಜ್ಮೆಂಟ್ ಕಮಿಟಿ ಮತ್ತು ಶಾಲಾ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಮಾಡಬೇಕಂತ ಬಂದಿದೆ. ನೇರವಾಗಿ ನಾವು ಚೆಕ್ಕನ್ನು ಇದರಲ್ಲಿ 1 ಪೈಸೆ ಕೂಡ ಅವರ ಆಗಬಾರದೆಂಬ. ಈಗ ನಮಗೆ ಖುಷಿ ಏನಾಗ್ತದೆ, ಶಾಲೆಯವರು ಆ 2 ಲಕ್ಷ ಕೊಟ್ಟದಕ್ಕೆ 2 ಲಕ್ಷದ ಇದು ತಂದಿದ್ದಾರೆ. ನಮಗೆ ಖುಷಿ ಆಗೋದು. ಒಂದೇಳಿ ನಾವು ಯಾರಿಗಾದ್ರೂ ಕಾಂಟ್ರಾಕ್ಟ್ ಕೊಡ್ತಾರೆ 1 ಲಕ್ಷದ ಕೆಲಸ ಆಗ್ತದೆ. 1 ಲಕ್ಷದ ಕೆಲಸ ಇಲ್ಲಿ ಬಂದು ಮುಟ್ಟುವಾಗ 50%. ಇದು ನಮಗೆ ಅತ್ಯಂತ ಖುಷಿ ಆಗ್ತದೆ. ಏಕೆಂದರೆ 2 ಲಕ್ಷ ಕೊಟ್ಟದ್ದು 2 ಲಕ್ಷಕ್ಕಿಂತ ಜಾಸ್ತಿ ಬಂದು ಮುಟ್ಟುವುದಾದರೆ ಇದಕ್ಕಿಂತ ದೊಡ್ಡದು ನಮಗೇನಿಲ್ಲ. ಅಂದರೆ ನಾವು ನಮ್ಮ ಆಗ್ತಾರಿದ್ದಾರೆ ನೋಡಿ, 1-2 ಲಕ್ಷದ ಏನಾದರೂ ಮಾಡಿ ಅಂತ ಹೇಳಿದ್ರೆ ಇದು ಎಲ್ಲ ಶಾಲೆಗಳು ಇದೇ ರೀತಿಯಲ್ಲಿ ಮಾಡಿ. ದಿನದ ಶುಭ ನಮನಗಳು. ಆತ್ಮೀಯರೇ, ಸರ್ವ ಗುಣಗಳಲ್ಲಿ ಶ್ರೇಷ್ಠ ಗುಣವೇ ಕೃತಜ್ಞತಾ ಭಾವನೆ. ಇಂದು ನಮ್ಮ ಶಾಲೆಯಲ್ಲಿ ನಡೆದ ಕಂಪ್ಯೂಟರ್ ಮತ್ತು ಸ್ಮಾರ್ಟ್ ಕ್ಲಾಸ್ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮಕ್ಕೆ ಕ್ಲಪ್ತ ಸಮಯಕ್ಕೆ ಹಾಜರಾಗಿ ನಮ್ಮೊಡನೆ ಇದ್ದು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕೆಲವು ಶುಭ ಸಂದೇಶಗಳನ್ನು ನೀಡಿ ಹಿತ ನುಡಿಗಳನ್ನು ನುಡಿದು ನಮ್ಮನ್ನು ಹರಸಿದ ನಮ್ಮ ಶಾಲಾ ಸಂಚಾಲಕರಾದ ವಂದನೀಯ ಫಾದರ್ ಅನಿಲ್ ಜಾಯಲ್ ಡಿಸೋಜರ್ ಅವರಿಗೆ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಸರಕಾರದಿಂದ ಮತ್ತು
ನಿಗಮ ಮಂಡಳಿಗಳಿಂದ ಅನುದಾನದ ಮೂಲಕ ನಮ್ಮ ಶಾಲೆಗೆ ಕಂಪ್ಯೂಟರ್ಗಳನ್ನು ಒದಗಿಸಿ ಉದಾರ ಕೊಡುಗೆಗಳನ್ನು ನೀಡಿ ನಮ್ಮೆಲ್ಲರನ್ನು ಸಂತೋಷಗೊಳಿಸಿದ ನಮ್ಮ ಸ್ಥಳೀಯವರೇ ಆದ ಶ್ರೀ ಸಂತೋಷ್ ಕುಮಾರ್ ರೈ ಬೋಳ್ಯಾರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತಾ ಭಾವದಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.